ಹೋಲಿ ಕ್ರಾಸ್ ಚರ್ಚ್ ಕೋರ್ಡೆಲ್ ಕುಲಶೇಖರ ಇದರ ವತಿಯಿಂದ ಕೋರ್ಡೆಲ್ ಕೇಲ್ ಮೇಲ್ 2025 ಫೆಬ್ರವರಿ 8 ಮತ್ತು 9ರಂದು ಮಂಗಳೂರಿನ ಕುಲಶೇಖರ ಕೋರ್ಡೆಲ್ ಹೋಲಿ ಕ್ರಾಸ್ ಚರ್ಚ್ ಆವರಣದಲ್ಲಿ ನಡೆಯಲಿದೆ ಎಂದು ಚರ್ಚ್ನ ಪ್ರಧಾನ ಧರ್ಮಗುರು ಫಾದರ್ ಕ್ಲಿಫರ್ಡ್ ಫೆರ್ನಾಂಡಿಸ್ ತಿಳಿಸಿದರು. ಈ ಕುರಿತು ಚರ್ಚ್ ಸಭಾಂಗಣದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿ ನೀಡಿದ ಅವರು, ಕೋರ್ಡೆಲ್ ಹೋಲಿ ಕ್ರಾಸ್ ಚರ್ಚ್ಗೆ 150 ವರ್ಷಗಳ ಸುದೀರ್ಘ ಇತಿಹಾಸವಿದ್ದು, ಜಾತಿ ಧರ್ಮ ಭೇದವಿಲ್ಲದೆ ಭಕ್ತರು ಸೌಹಾರ್ದತೆಯಿಂದ ಇಲ್ಲಿ ಭಾಗವಹಿಸುತ್ತಾರೆ. ಇಂತಹ ಇತಿಹಾಸ ಪ್ರಸಿದ್ಧ ಪುಣ್ಯಕ್ಷೇತ್ರದಲ್ಲಿ ವರ್ಷಪೂರ್ತಿ ವಿವಿಧ ಕಾರ್ಯಕ್ರಮ ಆಯೋಜಿಸುತ್ತಿದ್ದು, ಫೆಬ್ರವರಿ 8ರಂದು ಸಂಜೆ 4 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೆ, ಫೆಬ್ರವರಿ 9ರಂದು ಮುಂಜಾನೆ 10 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೆ ಕೋರ್ಡೆಲ್ ಕೇಲ್ ಮೇಲ್ 2025 ಕಾರ್ಯಕ್ರಮ ನಡೆಯಲಿದೆ. ಕಾರ್ಯಕ್ರಮದಲ್ಲಿ 8 ವಿವಿಧ ಸ್ಪರ್ಧೆ, ಫ್ಲಾಶ್ ಮಾಬ್, ಖ್ಯಾತ ಚಿತ್ರ ನಟರು ಭಾಗಿಯಾಗಲಿದ್ದಾರೆ. ಇನ್ನು ಕೇಲ್ ಮೇಲ್ನಲ್ಲಿ 20ಕ್ಕೂ ಅಧಿಕ ಗೇಮ್ ಸ್ಟಾಲ್, 20ಕ್ಕೂ ಅಧಿಕ ಆಹಾರ ಸ್ಟಾಲ್ಸ್ ಬರಲಿದ್ದು, ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿದೆ ಎಂದು ಅವರು ಹೇಳಿದರು. ಮಾರ್ಚ್ ತಿಂಗಳ 20, 21, 22, 23ನೇ ತಾರೀಕಿನಂದು ಬೈಬಲ್ ಕನ್ವೆನ್ಷನ್ ದೇವರ ವಾಕ್ಯವನ್ನು ಆಲಿಸುವಂತಹ ಓದಿಸುವಂತಹ ಒಂದು ಕಾರ್ಯಕ್ರಮ ನಮ್ಮ ಕ್ಯಾಂಪಸ್ ಅಲ್ಲಿ. ಅದೇ ರೀತಿ ನಾವು ಸ್ಪೋರ್ಟ್ಸ್ ಡೇ ಮಾಡುತ್ತೇವೆ. ಈಗ ಒಂದು ವಿಶೇಷ ಕಾರ್ಯಕ್ರಮ ಅಂತ ಹೇಳಿದ್ರೆ ನಮ್ಮಲ್ಲಿ ಈ ಕೋರ್ಡೆಲ್ ಕೇಲ್ ಮೇಲ್ ಆಟ ಉಂಟು, ಮತ್ತೆ ಒಂದು ಮೇಳ ಸಹ ಉಂಟು. ಮೇಳ ಅಂತ ಹೇಳಿದ್ರೆ ಮೇಳ, ಎಲ್ಲ ಜನರು ಬರಬೇಕು. ಪರಿಸರದ ಬರೀ ಕ್ರೈಸ್ತರಲ್ಲ, ಎಲ್ಲಾ ಧರ್ಮದವರಿಗೆ ಇಲ್ಲಿ ಬರುವಂತ ಒಂದು ಅವಕಾಶವನ್ನು ನಾವು ಮಾಡುತ್ತಾ ಇದ್ದೇವೆ. ಹಲವು ತಯಾರಿಕೆ ನಡೆಯುತ್ತಾ ಇದೆ. ದೇವರು ಈ ಕಾರ್ಯಕ್ರಮವನ್ನು ಅನುಗ್ರಹಿಸಲಿ, ಮತ್ತೆ ನಿಮ್ಮ ಮಾಧ್ಯಮ ಮಿತ್ರರ ಸಹಕಾರದಿಂದ ಈ ಕಾರ್ಯಕ್ರಮ. ಈ ವೇಳೆ ಫೈನಾನ್ಸ್ ಕಮಿಟಿಯ ಸದಸ್ಯ ರಾಯ್ ಕ್ಯಾಸ್ಟಲಿನೋ ಅವರು ಮಾತನಾಡಿ, ಈ ಸಂಭ್ರಮವು ಸೌಹಾರ್ದತೆಯ ಕಾರ್ಯಕ್ರಮ ಆಗಿದ್ದು, ಕಾರ್ಯಕ್ರಮದಲ್ಲಿ ಭಿನ್ನ ಸಾಮರ್ಥ್ಯದ ಮಕ್ಕಳಿಗೆ ವಿಶೇಷ ಆತಿಥ್ಯ ಆಯೋಜಿಸಲಾಗಿದೆ. ಕಾರ್ಯಕ್ರಮದ ಯಶಸ್ವಿಗಾಗಿ ಸರ್ವ ಧರ್ಮದವರ ಸಹಕಾರ ಸಿಗಲಿದೆ ಎಂದವರು ಹೇಳಿದರು. ಹಾಗೆಯೇ ಸಾಧಾರಣ 20 ಗೇಮ್ ಸ್ಟಾಲ್ಗಳು ಇಲ್ಲಿವೆ. ಬೇರೆ ಬೇರೆ 20 ಸ್ಟಾಲ್ಗಳಲ್ಲಿ ಫುಡ್ ಸ್ಟಾಲ್ಸ್ಗಳಿವೆ. ಬೇರೆ ಬೇರೆ ತಿಂಡಿ ತಿನಿಸುಗಳು ಇಲ್ಲಿ ನಮಗೆ ಲಭ್ಯವಾಗಲಿದೆ. ಸೊ ಈ ಕಾರ್ಯಕ್ರಮವನ್ನು ಬಹಳ ಒಂದು ಸುಸಜ್ಜಿತವಾಗಿ ನಾವು ಏರ್ಪಡಿಸಿದ್ದೇವೆ. ಸಾಧಾರಣ 8 ತಾರೀಕಿನಂದು ಸುದ್ದಿಗೋಷ್ಠಿಯಲ್ಲಿ ಚರ್ಚ್ ಪಾಲನಾ ಸಮಿತಿಯ ಉಪಾಧ್ಯಕ್ಷೆ ರೂತ್ ಕ್ಯಾಸ್ಟಲಿನೋ, ಕಾರ್ಯದರ್ಶಿ ಅನಿಲ್ ಡೇಸಾ ಮತ್ತಿತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಮಂಗಳೂರು.